ಕರಾವಳಿಯಲ್ಲಿ ತನ್ನ ಟ್ರೇಲರ್ ಮೂಲಕ ಬಹಳಷ್ಟು ಸದ್ದು ಮಾಡಿರುವ ಇಂಗ್ಲಿಷ್ ಎಂಕ್ಲಿಗ್ ಬರ್ಪುಚಿ ಬ್ರೋ ಚಿತ್ರ ನಾಳೆ ತೆರೆ ಕಾಣ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಬೆಂಗಳೂರು, ಪುಣೆ, ಮುಂಬೈ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಳ್ಳಲಿರುವ ಈ ಸಿನಿಮಾದ ಬಗ್ಗೆ ಎಲ್ಲರಲ್ಲೂ ಬಹಳಷ್ಟು ಕುತೂಹಲ ಇದೆ. ಈ ಮಧ್ಯೆ ಮತ್ತಷ್ಟು ಖುಷಿಯ ವಿಚಾರ ಅಂದ್ರೆ ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಸುದೀಪ್ ಅವರು ನಿರ್ಮಾಪಕ ಹರೀಶ್ ಶೇರಿಗಾರ್ ಹಾಗೂ ಸಂಪೂರ್ಣ ತಂಡಕ್ಕೆ ನನ್ನ ಶುಭಾಶಯ ಎಂದಿದ್ದಾರೆ. ದುಬೈ ಖ್ಯಾತಿಯ ಉದ್ಯಮಿ ಕನ್ನಡ ಸಿನಿಮಾ ನಿರ್ಮಾಪಕರಾದ ಹರೀಶ್ ಶೇರಿಗಾರ್ ಅವರ ನಿರ್ಮಾಣದಲ್ಲಿ ಈ ಚಿತ್ರ ಮೂಡಿಬಂದಿದ್ದು ಸಿನಿ ಪ್ರೇಕ್ಷಕರು ನಾಳೆಯ ದಿನಕ್ಕಾಗಿ ಬಹಳ ನಿರೀಕ್ಷೆಯಿಂದ ಕಾದು ಕೂತಿದ್ದಾರೆ. ಕೃಷ್ಣಣ್ಣ ಮದ್ಮೆಂದಾಂಡ ಇಂಚಿನ ಪೊಣ್ಣನೆ ಮದ್ಮೆ ಅವನು என்ன பொண்ணன மத்மே அப்பேந்தாண்டா ஏன்டா தப்பு குத்தறனா அண்ணேல தொந்துல யானே நம்மேರೆ ಉರಿಯ ಮಗಿ என்ன அண்ணே ಬರ್ರೆ ವನ್ಯ ಯಾನ್ ಏರನ್ನು ಗೊತ್ತುಂಡಮೆ ಏರಿಯೈ ಎನ್ನ ಅಮ್ಮೆ ಏರಂದಾಂಡ ಗೊತ್ತುಂಡಾ ಅಮ್ಮೆ ಏರನ್ನು ಗೊತ್ತಿಜ ನೀಡೆ ನಾಡೊಂದು ವೈದಿನ చాలా పోడొచ్చి అన్న ఆ సింహం చెప్పడారు నమ్మడొచ్చి సాహస సింహం రెడీ ఉండు ఈ ఏరియా ఆత్మల జన అరే సింహకు సింహ నెత్తెరికి నెత్తెరు దిగలేకి దిగలే